ಮೀನುಗಾರಿಕೆಗೆ ತೆರಳಿದ್ದ ಸಂದರ್ಭ ಭಾರೀ ಗಾಳಿಗೆ ಸಿಲುಕಿದ್ದ ಗಿಲ್ನೆಟ್ ಬೋಟ್ ನಿನ್ನೆ ಮುಂಜಾನೆ ಪಲ್ಟಿಯಾಗಿ ನಾಪತ್ತೆಯಾಗಿದ್ದ ಮೀನುಗಾರ ಶರೀಫ್ಗಾಗಿ ಇಂದು ಕೂಡ ಹುಡುಕಾಟ ಮುಂದುವರೆದಿದೆ. ಒಟ್ಟು 5 ಮಂದಿ ಮೀನುಗಾರರು ಪಣಂಬೂರು ಬೀಚ್ನಿಂದ ಮೀನುಗಾರಿಕೆಗಾಗಿ ತೆರಳಿದ್ದರು. ಈ ಸಂದರ್ಭ ಭಾರೀ ಬಿರುಗಾಳಿಗೆ ಗಿಲ್ನೆಟ್ ಬೋಟ್ ಸಿಲುಕಿದ್ದು ತಂಡದಲ್ಲಿದ್ದ ಅಬ್ದುಲ್ ಅಜೀಜ್, ಇಮ್ತಿಯಾಜ್, ಸಿನಾನ್, ಫೈರೋಜ್ ಎಂಬ 4 ಮೀನುಗಾರರನ್ನ ಇನ್ನೊಂದು ಬೋಟಿನ ಮೀನುಗಾರರು ರಕ್ಷಣೆಯನ್ನ ಮಾಡಿದ್ರು. ಇದೀಗ ನಾಪತ್ತೆಯಾದ ಮೀನುಗಾರ ಶರೀಫ್ ಪತ್ತೆಗಾಗಿ ಹುಡುಕಾಟವನ್ನ ಮುಂದುವರಿಸಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನು ಘಟನೆಯು ಪಣಂಬೂರು ಕಡಲ ತೀರದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ನಡೆದಿದೆ. ಅವಘಡಕ್ಕೆ ಈಡಾದ FN ಚಿಲ್ಡ್ರನ್ಸ್ ಹೆಸರಿನ ಗಿಲ್ನೆಟ್ ಬೋಟ್ ಅಜರ್ ಎಂಬವರ ಮಾಲಕತ್ವದ್ದಾಗಿದೆ. ಪಣಂಬೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.